ಎತ್ತಿನಹೊಳೆ ಕಾಮಗಾರಿಯ ಭೂಸ್ವಾಧೀನ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ರೈತರು ಈಗಾಗಲೇ ಸ್ವ ಇಚ್ಛೆಯಿಂದ ಪೈಪ್ಲೈನ್ ಕಾಮಗಾರಿಗೆ ಭೂಮಿಯನ್ನ ನೀಡಿದ್ದಾರೆ. ಅಂತಹ ರೈತರನ್ನ ಗುರುತಿಸಿ ಸರ್ಕಾರದಿಂದ ಪರಿಹಾರ ನೀಡುತ್ತೇವೆ ಎಂದು ತುಮಕೂರು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಹೇಳಿದ್ದಾರೆ. ಕಾಮಗಾರಿಗೆ ಭೂಮಿ ನೀಡಿರುವ ರೈತರಿಗೆ ಅನ್ಯಾಯ ಆಗದಂತೆ ಕ್ರಮ ಕೈಗೊಳ್ಳುವಂತೆ ತುಮಕೂರಿನ ಭೂಸ್ವಾಧೀನ ಅಧಿಕಾರಿಗೆ ಈಗಾಗಲೇ ಸೂಚನೆ ನೀಡಿದ್ದೇನೆ ಎಂದು ಹೇಳಿದ್ದಾರೆ. ನಾವು ಮಾನ್ಯ ಸಚಿವರನ್ನು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಸಹಿತ ಜಿಲ್ಲಾ ಸಂಪನ್ಮೂಲ ಇಲಾಖೆಯೊಂದಿಗೆ ಸಂಪರ್ಕ ಸಾಧಿಸಿ ಅವರಿಗೆ ಈಗ ಲ್ಯಾಂಡ್ ಅಕ್ವಿಜಿಷನ್ಗೆ ಹೊಸ ಏನು ಕಾಯ್ದೆ ಬಂದಿದೆ, ಇದರ ಪ್ರಕಾರ ಅವರು ಭೂಸ್ವಾಧೀನಾಧಿಕಾರಿಗೆ ಇಂತಿಷ್ಟು ಮೊತ್ತವನ್ನು ತುಂಬಿದರೆ ಮಾತ್ರ ಅವರು ಭೂಸ್ವಾಧೀನವನ್ನು ಮುಂದುವರಿಸಬೇಕಂತಿದೆ. ಆ ನಿಟ್ಟಿನಲ್ಲಿ ಈಗ ಅವರು ಏನು ಮಾಡಿದ್ದಾರೆ ಅಂದರೆ ಸುಮಾರು 122 ಕೋಟಿಯಷ್ಟು ಭೂಸ್ವಾಧೀನಕ್ಕಾಗಿ ಅವರಿಗೆ ಬಿಡುಗಡೆ ಮಾಡಿದ್ದಾರೆ. ಭೂಸ್ವಾಧೀನಾಧಿಕಾರಿ ಎತ್ತಿನಹೊಳೆ ಭೂಸ್ವಾಧೀನಾಧಿಕಾರಿಗೆ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಈಗ ಆನ್ ಟಾಪ್ ಪ್ರಯಾರಿಟಿ ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂಥ ಗ್ರಾಮಗಳನ್ನು ಅವರು ಆಯ್ಕೆ ಮಾಡಿಕೊಂಡು ಬಿಡುಗಡೆ ಮಾಡಿದ್ದಾರೆ. ನಾನು ಮತ್ತೆ ಅವ್ರ ಜೊತೆ ಫಾಲೋಅಪ್ ಮಾಡ್ತಾ ಇದ್ದೀನಿ. ರೈತರಿಗೆ ಭೂಸ್ವಾಧೀನ ಮಾಡಿಲ್ಲ ಸರ್, ಈಗಾಗಲೇ ಕೆಲಸ ಮಾಡ್ತಾರೆ. 20,000-30,000 ದುಡ್ಡು ಕೊಡ್ತಾ ಇದ್ದಾರೆ. ಮನೆ ಬಂದರೆ ಮಾಹಿತಿ ಈಗ ಲ್ಯಾಂಡ್ ಅಕ್ವಿಜಿಷನ್ ಪ್ರಕಾರ ಕಂಪಲ್ಸರಿಯಾಗಿ ಬರಲೇಬೇಕು. ಲ್ಯಾಂಡ್ ಅಕ್ವೈರ್ ಮಾಡಿದರೆ ಇವರು 2 ಥರ ಇದೆ. ಈ ರೈತರನ್ನು ಇವರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬಿಡ್ತಾ ಇರ್ತಾರೆ. ಅಂದರೆ ಅವ್ರ ರೈತರದ್ದು ಒಳ್ಳೆ ಉದ್ದೇಶದಿಂದ, ಅಂದರೆ ಇದೊಂದು ಜನಕ್ಕೆ ಒಳ್ಳೆ ಆಗುವಂಥದ್ದು ಅಂತ ಬಿಡ್ತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅವರಿಗೆ ಅದರಿಂದ ವಂಚಿತ ಆಗದಂಗೆ ನೋಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಂದರೆ ಈ ಕಾರಣಕ್ಕಾಗಿ ಅಡ್ವಾನ್ಸ್ ಬಿಟ್ಕೊಟ್ರು ಅಂತ ಹೇಳಿ ಅವರಿಗೆ ಬರದೇ ಇರುವಂಗೆ ಆಗಬಾರ್ದು. ಅವ್ರಿಗೂ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾವು ಭೂಸ್ವಾಧೀನಾಧಿಕಾರಿಗೆ ನಿರ್ದೇಶನ